ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ರ ವಿಜಯ ಲಾಕ್ಸ್ ಬೆದ್ರ. ಇವತ್ತು ನೋಡಿ ಪೊಳಲಿ ಜಾತ್ರೆಗೆ ಹೋಗುವ ಅಂತ. ಅಂದರೆ ಪೊಳಲಿ ಜಾತ್ರೆ ಅಂದರೆ ಒಂದು ತಿಂಗಳ ಒಂದು ಚೆಂಡು ಅಂತ ಹೇಳ್ತೇವೆ. ಹಾಗೆ ಒಂದು ತಿಂಗಳ ಜಾತ್ರೆ ಅಲ್ಲಿದ್ದು. ಅದು ಮೊನ್ನೆ ಸುಮಾರು ದಿನ ಆಯಿತು ಶುರುವಾಗಿ. ನಾಡ್ದು ಸೋಮವಾರಕ್ಕೆ ಲಾಸ್ಟ್ ಅಂತೆ. ಹಾಗೆ ಒಂದು ದಿನ ಹೋಗಿ ಬರುವಂತ. ಎಲ್ಲರೂ ತುಂಬ ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಬನ್ನಿ ಒಳಗೆ ಹೋಗುವ. ನೋಡಿ, ಇದು ಒಳಗಿಂದು ಸೈಡಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಒಂದು ತಿಂಗಳು ಕೂಡ ತುಂಬ ಗಮ್ಮತ್ತಿರ್ತದೆ. ಖುಷಿಯಾಗಿ ಎಲ್ಲರೂ ಖುಷಿಯಾಗಿ ಹೋಗ್ತಾ ಬರ್ತಾ ಇರ್ತಾರೆ. ರಾತ್ರಿ ಚೆಂಡು ಅಂತ ಹೇಳ್ತೇವೆ ನಾವು. ಅದು ಗದ್ದೆಯಲ್ಲೆಲ್ಲ ಕಬ್ಬಿಣದ ಒಂದು ಚೆಂಡು ಇರ್ತದೆ, ಅದರಲ್ಲಿ ಎಲ್ಲ ಚೆಂಡು ಆಡ್ತಾರೆ. ಬಾಲಲ್ಲಿ ಕೂಡ ಆಡ್ತಾರೆ. ಹಾಗೆ ನೋಡಿ, ಇದು ಒಳ ಸೈಡಲ್ಲಿ ಇಷ್ಟು ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ, ಇದು ಒಳಗೆ ಹೋಗುವ. ಇದು ಒಳಗೆ ಇನ್ನು ಹೋಗ್ಬೇಕೀಗ. ನೋಡಿ, ಅಲ್ಲಿ ಒಳಗೆ ಸೈಡಲ್ಲಿ ಹೀಗೆ ಉಂಟು. ದಿನ ಊಟ ಎಲ್ಲ ಇರ್ತದೆ. ಇದು ಜಾತ್ರೆ ಅಲ್ಲದಿದ್ರೇನು ತುಂಬ ಒಂದು ಪವರ್ಫುಲ್ಲು ದೇವರು ಅಂತ ಹೇಳ್ಬೋದು. ಹಾಗೆ ಹರಕೆ ಎಲ್ಲ ತುಂಬ ಬರ್ತದೆ, ತುಂಬ ಚೆನ್ನಾಗಿದೆ. ಪೊಳಲಿ ಜಾತ್ರೆಗೆ ಹೋಗದಿದ್ದವರು ಭಾರಿ ಕಡಿಮೆ. ಹಾಗೆ ಎಲ್ಲರೂ ಹೋಗ್ತಾರೆ. ಹಾಗೆ ನೋಡಿ, ಇದು ಹೊರಗೆ. ಈಗ ಹೊರಗೆ ಬಂದ್ವಿ. ನೋಡಿ, ಇದು ಮೆಟ್ಟಿಡುವಲ್ಲಿ. ಇದು ಸೇವಾ ಕೌಂಟರ್. ಸೇವಾ ಇದು ಮಾಡಿಸಿ ಇಲ್ಲಿ ಲೈನಲ್ಲಿ ನಿಲ್ಲಬೇಕು. ತೀರ್ಥ ಕೊಡ್ತಿದ್ದಾರೆ ಭಟ್ರು. ಇದು ರಥ ನೋಡಿ, ಇದು ರಥ ಎಲ್ಲ ಎಳಿತಾರೆ. ಹಾಗೆ ಅದು ರಾತ್ರಿ ಇರ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲಿ ಹಿಡಿಯೋದಂತ ಆಗೋದಿಲ್ಲ. ಆದರೂ ನಾನು ಸ್ವಲ್ಪ ವಿಡಿಯೋ ಮಾಡಿದಷ್ಟೇ ಇವತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮಗಳು ನಂದು, ಹಾಗೆ ಅವಳ ಫ್ರೆಂಡ್ನವರು. ನೋಡಿ, ಇದು ಸಂತೆಗಳದ್ದು ಸ್ವಲ್ಪ ಹಿಡ್ದಿದ್ದೇನೆ ನೋಡಿ. ಬಳೆ ಎಲ್ಲ ಸಂತೆ ಎಲ್ಲ ಉಂಟು ತುಂಬ. ನಾನು ತುಂಬ ಹೋಗಲಿಲ್ಲ, ಬೇಗ ಬರಬೇಕು ಅಂತೇಳಿ ಸ್ವಲ್ಪ ಹಿಡ್ದಿದ್ದೇನೆ. ಇಷ್ಟ ಆಯಿತು ಸಂತೆ ಎಲ್ಲ. ನೋಡಿ, ಇನ್ನು ತುಂಬ ಉಂಟು, ಆಚೆ ಎಲ್ಲ ಉಂಟು. ನಾವು ಇಲ್ಲಿವರೆಗೆ ಹೋಗಿದ್ದು. ಪೊಳಲಿ ರಾಜರಾಜೇಶ್ವರಿ ಅಂತೇಳಿದರೆ ಭಾರಿ ಕಾರಣಿಕದ ದೇವಿ. ನೋಡಿ, ಆಡೋದು ತೊಟ್ಟಿಲು ಎಲ್ಲ ಉಂಟು ಅಲ್ಲಿ. ಹಾಗೆ ಮೀನು
ಮೀನುದು ಉಂಟಲ್ಲ ಎಲ್ಲ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ ಮೀನುಗಳು ನೋಡಿ. ವಾವ್, ಸಣ್ಣ ಸಣ್ಣದು ದೊಡ್ಡದು ಎಲ್ಲ ಉಂಟು, ತುಂಬ ಚೆಂದ ಉಂಟಲ್ಲ. ಮೆಟ್ಟು ಎಲ್ಲ ಸಂತೆಗಳುಂಟು. ಬ್ಯಾಗ್, ಚಪ್ಪಲಿ, ಮೆಟ್ಟು, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.